ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ತುಳುನಾಡಿನಲ್ಲಿ ಆರಾಧನೆಯಲ್ಲಿರುವ ಪ್ರಧಾನ ದೈವ ಚಾಮುಂಡಿ ದೈವದ ಜನ್ಮ ರಹಸ್ಯದ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಚಾಮುಂಡಿ ದೈವದ ಹುಟ್ಟಿನ ಕುರಿತಾದ ಮಾಹಿತಿಯನ್ನು ಹುಡುಕುತ್ತಾ ಹೋದಾಗ ನನಗೆ ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್ ರವರ ಭೂತಗಳ ಅದ್ಭುತ ಜಗತ್ತು ಎನ್ನುವಂತಹ ಬ್ಲಾಗ್ನಲ್ಲಿ ಒಂದು ಲೇಖನದಲ್ಲಿ ಚಾಮುಂಡಿ ದೈವದ ಹುಟ್ಟಿನ ರಹಸ್ಯ ತಿಳಿಯುತ್ತದೆ. ಆ ಕಥೆಯನ್ನು ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್ ರವರ ಒಪ್ಪಿಗೆ ಪಡೆದು ನಾನು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ. 7 ಸಮುದ್ರದ ಮಧ್ಯದಲ್ಲಿ 77 ನಾಗಬಿಂಬಗಳ ಮಧ್ಯೆ ಚಾಮುಂಡಿ ದೈವ ಉದ್ಭವಿಸುತ್ತಾಳೆ ಎಂದು ಹೇಳುತ್ತಾರೆ. ಆದರೆ ಪಾಡ್ದನಗಳಲ್ಲಿ ಬರುವ ಕಥೆಯ ಪ್ರಕಾರ ಎಡಮಲೆ ಹಾಗೂ ಬಲಮಲೆಯ ಮಧ್ಯದಲ್ಲಿರುವ ನಡುಮಲೆಯಲ್ಲಿ ಭೀಮರಾಯ ಭಟ್ಟರ ಸಂಪಿಗಾನ ತೋಟವಿದೆ. ಒಂದು ದಿನ ಭೀಮರಾಯ ಭಟ್ಟರು ಸಂಪಿಗಾನ ತೋಟದ ಮಧ್ಯದಲ್ಲಿರುವ ತಾವರೆ ಕೊಳದಲ್ಲಿ ಸ್ನಾನ ಮಾಡುತ್ತಿರುವಾಗ ಬಿಳಿ ಬಣ್ಣದ ತಾವರೆ ಹೂವೊಂದು ಭೀಮರಾಯ ಭಟ್ಟರ ಮಡಿಲಿಗೆ ಬಂದು ಬೀಳುತ್ತದೆ. ಅದನ್ನು ಮನೆಗೆ ತಂದು ದೇವರ ಕೋಣೆಯಲ್ಲಿ ದೇವರಿಗೆ ಸಮರ್ಪಿಸುವಾಗ ಬಿಳಿ ತಾವರೆ ಹೂವು ಒಂದು ಹೆಣ್ಣು ಮಗುವಾಗಿ ಬದಲಾಗುತ್ತದೆ. ಮಕ್ಕಳಿಲ್ಲದೆ ಕೊರಗುತ್ತಿದ್ದ ಭೀಮರಾಯ ಭಟ್ಟರು ಬಹಳ ಸಂತೋಷದಿಂದ ಚಾಮುಂಡಿ ಎಂದು ಹೆಸರಿಟ್ಟು ಆ ಮಗುವನ್ನು ಸಾಕುತ್ತಾರೆ. ಮುಂದಿನ ದಿನಗಳಲ್ಲಿ ಆ ಮಗು ದೈವತ್ವ ಪಡೆದು ಚಾಮುಂಡಿ ದೈವವಾಗಿ ತುಳುನಾಡಿನಲ್ಲಿ ಆರಾಧಿಸಲ್ಪಡುತ್ತಾಳೆ. ತುಳುನಾಡಿನ ಪ್ರಧಾನ ದೈವವಾಗಿ ಆರಾಧಿಸಲ್ಪಡುವ ಚಾಮುಂಡಿ ಹೇಗೆ ದೈವತ್ವ ಪಡೆಯುತ್ತಾಳೆ ಎನ್ನುವ ಮಾಹಿತಿ ನಮಗೆ ಇದುವರೆಗೂ ಲಭ್ಯವಾಗಿಲ್ಲ. ಕೆಲವರ ಪ್ರಕಾರ ಚಾಮುಂಡಿ ಬೆಟ್ಟದ ಮೈಸಮರ್ದಿನಿ ತಾಯಿಯನ್ನೇ ಚಾಮುಂಡಿ ದೈವ ಎನ್ನುತ್ತಾರೆ. ಆದರೆ ಮೈಸೂರಿನ ಚಾಮುಂಡಿ ತಾಯಿಯೇ ಬೇರೆ, ತುಳುನಾಡಿನಲ್ಲಿ ಆರಾಧಿಸಲ್ಪಡುವ ಚಾಮುಂಡಿ ದೈವವೇ ಬೇರೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸತೊಂದು ದೈವದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.